ಮಂಗಳೂರಿನ ಲೇಡೀಸ್ ಬ್ಯೂಟಿ ಅಸೋಸಿಯೇಷನ್ ಅವರು ಕುಲಶೇಖರ ಕೋಟೆಮುರದಲ್ಲಿರುವ ರಿಯಾ ಫೌಂಡೇಶನ್ಗೆ ಭೇಟಿ ನೀಡಿ ಮಕ್ಕಳ ಸಂತೋಷದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ನೀಡಿದ ದಿನ ಬಳಕೆಯ ದಿನಸಿ ಸಾಮಗ್ರಿಗಳನ್ನು ರಿಯಾ ಫೌಂಡೇಶನ್ಗೆ ನೀಡಲಾಯಿತು. ಈ ವೇಳೆ ಅಧ್ಯಕ್ಷರಾದ ಬಬಿತಾ ಯು ಶೆಟ್ಟಿ, ಕಾರ್ಯದರ್ಶಿ ಫರ್ಜಾನಾ, ಉಪಾಧ್ಯಕ್ಷೆ ಸುಲತಾ ಪೂಜಾರಿ, ಜೊತೆ ಕಾರ್ಯದರ್ಶಿ ಸುಹಾನಾ, ಕೋಶಾಧಿಕಾರಿ ಝೀನಾ, ಸದಸ್ಯರಾದ ಸುಜಯಾ, ಸಫ್ರೀನಾ, ಅಮಿತಾ, ರೇಣುಕಾ, ಸುಮಾ, ಸಬಿನಾ ಉಪಸ್ಥಿತರಿದ್ದರು. ರಿಯಾ ಫೌಂಡೇಶನ್ನ ವ್ಯವಸ್ಥಾಪಕರಾದ ಕೀರ್ತನಾ ಮಕ್ಕಳ ಆರೋಗ್ಯದ ಮಾಹಿತಿಯನ್ನ ನೀಡಿ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ರು. And ಮೊನ್ನೆ ಬಬಿತಾ ಅವರು ಬಂದು she had tears in her eyes and I was like okay ಎಲ್ಲರಿಗೂ ಆ ಫೀಲಿಂಗ್ ಇರುತ್ತೆ ಬಟ್ ಒಂದೇ you don't get an opportunity sometimes but because of this association I think all of us have got this opportunity and I'm so glad that ನೀವೆಲ್ಲ ಟೈಮ್ ತೆಗೆದು ಆಮೇಲೆ ಬೆಳಿಗ್ಗೆ ಬರೋದು ಅಂದ್ರೆ ನಾನು ಝೀನಂಗ್ ಅದೇ ಹೇಳ್ತಾ ಇದ್ದೆ, ಝೀನಾ ಇವತ್ತು ನಾನು ಬೆಳಿಗ್ಗೆ ಬೇಗ ಅಡುಗೆ ಮಾಡಿ ಓಡಿ ಬರ್ತಾ ಇದ್ದೀನಿ ಝೀನಾ. ಸೊ ನಮ್ಗೆ ಸ್ಪೆಷಲಿ ವಿಮೆನ್ ಅಂದ್ರೆ ನಮ್ಗೆ ಬೆಳಿಗ್ಗೆ ಎಷ್ಟು ಕೆಲಸ ಇರುತ್ತೆ ಅದು ಮುಗಿಯೋದೇ ಇಲ್ಲ. ಸೊ ಐ ಥಿಂಕ್ ಟೈಮ್ ತೆಗೆದು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ ಸಪೋರ್ಟ್ ಅಂತೂ ಐ ಥಿಂಕ್ ಐ ಡೋಂಟ್ ಹ್ಯಾವ್ ವರ್ಡ್ಸ್. ಎವ್ರಿ ಸ್ಮಾಲ್ ಬಿಟ್ ಇಸ್ ಅ ಬಿಗ್ ಹೆಲ್ಪ್ ಫಾರ್ us. ಥ್ಯಾಂಕ್ ಯು ಸೋ ಮಚ್. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.